ಈ ದೈವದ ಕೊಡಿಯಡಿಯಲ್ಲಿ ದೈವಕ್ಕೆ ಸಲ್ಲಿಸುವಂಥ ಪ್ರಾರ್ಥನೆ ಅಥವಾ ಪಾರಿಗಳು ಅದು ತುಳು ಭಾಷೆಯಲ್ಲೇ ಇರಬೇಕು, ಅದನ್ನು ದೈವದ ಭಾಷೆ ತುಳು ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ. ಬೇರೆ ಭಾಷೆಗಳಲ್ಲಿ ಪ್ರಾರ್ಥನೆಗಳು ಬರುವಂತಿಲ್ಲ. ನನ್ನ ಪ್ರಕಾರ ನಾನು ಒಂದು 2 ದಿವಸಗಳಾಗಿರುವಂಥದ್ದಷ್ಟೇ ನಮ್ಮ ಊರಿನ ಜಾತ್ರೆಯನ್ನೇ ಹೇಳುವಂಥದ್ದು. ಅಲ್ಲಿಯೂ ಕೂಡ ಮಲರಾಯ ದೈವಕ್ಕೆ ಮೊಗ ಇಟ್ಟಂಥ ಸಂದರ್ಭದಲ್ಲಿ ಮೊದಲಿಗೆ ಅದರ ಪಾರಿಯೋ ಅಥವಾ ಏನು ಪ್ರಾರ್ಥನೆಗಳು ಅದು ಕೂಡ ಕನ್ನಡದಲ್ಲೇ ನಾ ಕೇಳಿರುವಂಥದ್ದು. ಆ ಕೊಡಿಯಡಿಯಲ್ಲಿ ನಾನು 1-2 ದಿವಸಗಳ ಹಿಂದೆ. ಹಾಗಾಗಿ ನಿರ್ದಿಷ್ಟವಾಗಿ ತುಳು ಭಾಷೆನೇ ಬಳಕೆ ಆಗಬೇಕು ಅಥವಾ ಕನ್ನಡ ಅಥವಾ ಬೇರೆ ಭಾಷೆಗಳ ವಿಚಾರಕ್ಕೆ ಸಂಬಂಧ, ಈ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಟ್ಟುನಿಟ್ಟುಗಳು ಅಥವಾ ಏನಾದರೂ ರೀತಿಯಾದಂಥ ವಿಚಾರಗಳು? ಪ್ರಸ್ತುತ ಈಗ ಒಂದು ಕರೆ ಬಂತು ವಿಚಾರ. ಎಲ್ಲೂ ದೈವಾರಾಧಕರು ಮತ್ತು ನಮ್ಮ ತುಳುವರಿಗೆ ದೈವದ ಒಂದು ಮಾಧ್ಯಮವನ್ನು ಬಿಟ್ಟು ಬಾಕಿ ಎಲ್ಲವೂ ಮಾಧ್ಯಮವನ್ನು ನಾವು ಬಯಸುವುದಿಲ್ಲ. ನಮ್ಮ 16 ಗುತ್ತು ಮನೆತನ ಎಲ್ಲ ಚಾಕಿರಿ ವರ್ಗಗಳು. ಬಹುಶಃ ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವುದು ಬೇಡ, ಇರುವಂಥ ಈ ಬೆಂಕಿ ಒಂದು ಆರಿ ಹೋಗಲಿ ಎನ್ನುವಂಥ ಒಂದು ನಮ್ಮ ಉದ್ದೇಶ, ಪ್ರಮುಖವಾದಂಥ ಈ ಉದ್ದೇಶವೇ ಹಾಗೆ. ಇಲ್ಲಿ ವಿಚಾರ ಇರ್ಬೋದು, ನಮ್ಮಲ್ಲಿ ಇರೋಂಥ ವಿಚಾರಗಳು ದೈವಗಳು ಕೊಟ್ಟಂಥ ಚಿಂತನೆ ಇರ್ಬೋದು, ದೈವಗಳು ಕೊಟ್ಟಂಥ ಜ್ಞಾನ ಇರ್ಬೋದು. ಅದನ್ನು ಯಾಕಂದರೆ ಇದನ್ನು ಎಲ್ಲೂ ನಿವಾರಿಸಲಿಕ್ಕೆ ಎಲ್ಲೂ ಸಾಧ್ಯತೆ ಇಲ್ಲ ಎನ್ನುವಂಥ ಒಂದು ಸಂದರ್ಭದಲ್ಲಿ ಒಂದು ಯಾವುದಾದ್ರೂ ಒಂದು ಮಾಧ್ಯಮ ಇರಬೇಕಾಗ್ತದೆ ಪ್ರಸ್ತುತವಾಗಿ. ಮತ್ತು ಎಲ್ಲೋ ಒಂದು ಗ್ರಾಮದಲ್ಲಿ ಇರುವಂಥ ನಡೆದಂಥ ಒಂದು ಚರ್ಚೆಯನ್ನು ಇನ್ನೊಂದು ಗ್ರಾಮಕ್ಕೆ ತಗೊಂಡು ಹೋಗಿ ಇನ್ನೊಂದು ದೈವದ ಕೊಡಿಯಡಿಯಲ್ಲಿ ಅಲ್ಲೂ ನಿವಾರಿಸಲಿಕ್ಕೆ ಅದನ್ನು ನ್ಯಾಯವನ್ನು ತೀರ್ಮಾನಿಸಲಿಕ್ಕೆ ಆಗುವುದಿಲ್ಲ. ಆ ಕೊಡಿಯಡಿಯಲ್ಲಿ ಅಂಥ ತೀರ್ಮಾನ ಮಾಡಬೇಕಾಗ್ತದೆ. ಪ್ರಸ್ತುತ ಹೆಚ್ಚಾಗಿ ಮಾಧ್ಯಮಗಳಿಗೆ ನಾವು ಕೃತಜ್ಞತೆ ಹೇಳ್ತೇವೆ. ಯಾಕಂದರೆ ಎಲ್ಲ ತುಳುವರಿಗೆ ಇರುವಂಥ ಒಂದು ಅಭಿಮಾನ ಯಾವುದು ಇರ್ತದೆ ಅದು ನಮ್ಮ ಮಾಧ್ಯಮಗಳಿಗೆ ವಿಶೇಷವಾಗಿ ಇರ್ತದೆ. ಅದನ್ನು ನಮ್ಮ ತುಳುನಾಡಿನ ದೈವದ ಯಶಸ್ವಿತೆಯನ್ನು ಎಲ್ಲೂ ಅದಕ್ಕೆ ಚ್ಯುತಿ ಬರಬಾರದು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನೀವು ಮಾಡಿದ್ದೀರಾ. ಅದಕ್ಕೆ ವಿಶೇಷವಾಗಿ ಅವರ ಒಂದು ಚಿಂತನೆ ಕೂಡ ಸರಿಯೇ. ಯಾಕಂದರೆ ಆ ದೈವದ ಕೊಡಿಯಡಿಯಲ್ಲಿ ಅದನ್ನು ತೀರ್ಮಾನಿಸಿದರೆ ಉತ್ತಮ ಅಂತ ಎನ್ನುವಂಥ ವಿಚಾರ. ಅದರಿಂದ ಇದು ಒಂದು ಕೊಡಿಯಡಿಕೆ ಸೀಮಿತಪಟ್ಟಂಥ ಒಂದು ದೈವಾರಾಧನೆ ವಿಚಾರ ಅಲ್ಲ. ಇಡೀ ತುಳುನಾಡು ಅಂದರೆ ಅದರದ ವಿಸ್ತೀರ್ಣ ಎನ್ನುವಂಥದ್ದು ಬಾರ್ಕೂರು, ಇಡೀ ಮಂಗಳೂರು, ಅದು ರಾಮೇಶ್ವರ ಅಂತ ಹೇಳಿದ್ರೆ ರಾಮೇಶ್ವರ, ನೀಲೇಶ್ವರದ ಅಂಕೋಲದವರೆಗೆ ಇದರ ವಿಶೇಷತೆ ಇರ್ತದೆ. ಆದ್ದರಿಂದ ಇದು ಎಲ್ಲರಿಗೂ ಒಂದು ಗಮನಕ್ಕೆ ಹೋಗಬೇಕು. ಎಲ್ಲವಂತ ನಾವು ಮಾಡುವಂಥ ಚರ್ಚೆ ಇರಬಹುದು, ಇದರಲ್ಲಿ ಇರುವಂಥ ವಿಚಾರಗಳಿರ್ಬೋದು, ವಿಚಾರಧಾರೆ ಇರಬಹುದು. ಆದರೆ ಅವರು ಕೊಟ್ಟಂಥ ವಿಚಾರವನ್ನು ತಗೊಂಡು ನಾವು ಯಾವುದು ಸರಿ ತಪ್ಪು ಎನ್ನುವಂಥ ವಿಚಾರ ಇರ್ತದೆ. ಅದು ಉತ್ತಮ ವಿಚಾರ ಅವರದು ಕೂಡ. ಆದ್ದರಿಂದ ದೈವಾರಾಧನೆಗೆ ಸಂಬಂಧಪಟ್ಟ ತುಳು ಮಾತ್ರವಾ, ಇದಕ್ಕೆ ಸಂಬಂಧಪಟ್ಟ ಆಡು ಭಾಷೆಯ ತುಳು ಮಾತ್ರವಾ, ಅಥವಾ ಅದಕ್ಕೆ ಕನ್ನಡ ಬಾಕಿ ಶಬ್ದಗಳನ್ನು ಉಪಯೋಗಿಸಬಹುದಾ ಅಂತ ಕೆಲವೊಂದು ವಿಚಾರಗಳ ಧಾರೆ. ನೋಡಿ, ಕೆಲವೊಂದು ಶಬ್ದಗಳಲ್ಲಿ ಷಷ್ಠ ತುಳು ಅಂತ ನಾವು ಹೇಳಲಿಕ್ಕೆ ಸನ್ನಿವೇಶದಲ್ಲಿ ಆಗಲಿಕ್ಕಿಲ್ಲ. ಇಲ್ಲಿ ನಮ್ಮ ಸುಜೇರ ಕಲ್ಲಬಟ್ಟಿ ರಾಜ್ಯ 2 ಊರು ಸರ್ವೆರ್ಲ ಅಂತ ಹೇಳ್ತಾರೆ. ರಾಜ್ಯ 2 ಊರು ಅಂತ, 2 ಊರು ಅಂತ. ನಾವು ತುಳುನಲ್ಲಿ ಹೇಳುವಾಗ 2 ಊರು ಅಂತ ಹೇಳುವುದು. ಈಗ ಹೇಳುವಾಗ ರಾಜ್ಯ 2 ಊರು ಸರ್ವೆರ್ಲ ಅಂತ. ಅಲ್ಲಿಯ ಒಂದು ಗ್ರಾಮದ ಪದ್ಧತಿಯ ಕಟ್ಟು. ಹೀಗೆ ನರಿಂಗಾನದ ಕ್ಷೇತ್ರ ಅಥವಾ ಮಲರಾಯ ದೈವದೊಂದು ಕ್ಷೇತ್ರಕ್ಕೆ ಆ ಜಾಗಕ್ಕೆ ಹೋಗುವಾಗ ಅಲ್ಲಿ ಬಿರ್ದಾಳಿ, ನೀವು ಹೇಳುವಂಥ ಪಾರ್ದನ ಅಂತ ಹೇಳೋದು, ಅದಕ್ಕೆ ಬಿರ್ದಾಳಿ ಅಂತ ಹೇಳುವುದು. ದೈವ ಅಣಿಗಟ್ಟಿದ ಮೇಲೆ ಮತ್ತು ಮುಖವನ್ನು ಮುಖಕ್ಕೆ ಧಾರಣೆ ಮಾಡಿದ ಮೇಲೆ, ಆ ಮುಖವನ್ನು ಧಾರಣೆ ಮಾಡಿದ ಮೇಲೆ ಅಲ್ಲಿ ಹಿಂದುಗಡೆ ನಿಂತು ಇಸಮಕ್ಕಳರು, ಅದು ಚಾಕಿರಿ ವರ್ಗದವರು ಆ ಪಾರ್ದನ ಅಥವಾ ಬಿರ್ದಾಳಿಯನ್ನು ಹೇಳುವಂಥ ಸಂದರ್ಭದ ಅದು ಕನ್ನಡದಲ್ಲಿ ಇರ್ತದೆ. ಅದು ಅಷ್ಟಗಿರಿ ಪರ್ವತದಲ್ಲಿ ಹುಟ್ಟಿ ಉದಿಸಿ ಅಂತ ಎನ್ನುವಂಥ ಶಬ್ದಾರ್ಥದಲ್ಲಿ ಅದು ಕನ್ನಡದಲ್ಲಿ ಬರ್ತದೆ. ಅದನ್ನು ಬಹುಶಃ ಕೆಲವರ ಒಂದು ವಾದ ಇರ್ತದೆ. ನಮ್ಮಲ್ಲಿ ಕೂಡ ಕೆಲವರು ವಾದ ಮಾಡಿದರು, ಪ್ರಾಜ್ಞರು ಮತ್ತು ಬಹಳ ವಿಚಾರವಾದಿಗಳು. ನೀವು ತುಳು ಶಬ್ದಗಳನ್ನು ಬಳಸುವಾಗ ಅದರ ಜೊತೆಯಲ್ಲಿ ಬಿರ್ದಾಳಿಗಳನ್ನು ಯಾಕೆ ಉಪಯೋಗಿಸ್ತಿದ್ದೀರಿ ಎನ್ನುವುದು ಬಹುಶಃ ನಾವು ಮಾಡಿಕೊಂಡು ಬಂದದಲ್ಲ, ನಮ್ಮ ಪೂರ್ವಜರು ಅದು ಪರಂಪರೆಯಿಂದ ಅದು ಬಂದಿದೆ. ಆ ಮಲರಾಯ ದೇವಸ್ಥಾನಕ್ಕೆ ಆ ಸಂಬಂಧಕ್ಕೆ ಬಂದ ಒಂದು ಒಲಸಾರಿ ಇರಬಹುದು, ಬಂಡಿ ಇರಬಹುದು, ಮತ್ತು ಕಡೆಗೆ ಆಗುವಂಥ ಬಿರ್ದಾಳಿ ಸೇವೆ ಇರ್ತದೆ ನೋಡಿ. ಆ ದೈವಕ್ಕೆ ಪರಿಪೂರ್ಣ ಆಗುವಾಗ ಅದು ಬಿರ್ದಾಳಿ ಸೇವೆ ಮಾಡಿದರೆ ಮಾತ್ರ ಅದಕ್ಕೆ ಪರಿಪೂರ್ಣ ಆಗುವಂಥದ್ದು ಅಂತ ಆ ಕ್ಷೇತ್ರದ ಒಂದು ಪದ್ಧತಿ ಇರ್ತದೆ. ಅದನ್ನು ಕೂಡ ನಮಗೆ ಬಿಡಲಿಕ್ಕೆ ಆಗುವುದಿಲ್ಲ. ಅದರ ಜೊತೆಯಲ್ಲಿ ನಾವು ಎಲ್ಲರನ್ನು ತಗೊಂಡು ಹೋಗಿದ್ದೇವೆ ಒಂದು ಕೆಲವೊಂದು ಶಬ್ದಾರ್ಥದಲ್ಲಿ. ಮತ್ತು ದೈವಗಳು ನುಡಿಗಟ್ಟು ಕೊಡುವಂಥ ಸಂದರ್ಭ ಯಾವುದು ಬರ್ತದೆ ಅದು ತುಳುವಿನಲ್ಲಿ ಇರ್ತದೆ. ಅದು ಸ್ಪಷ್ಟವಾಗಿರ್ತದೆ, ಪಾರ್ದನ ಕೂಡ ಸ್ಪಷ್ಟವಾಗಿರ್ತದೆ. ಭಕ್ತಾದಿ ಅಥವಾ ಯಾವುದೇ ಭಾಷೆಗೆ ಸೀಮಿತ ಆಗಿದ್ರು ಕೂಡ ದೈವದ ನುಡಿ ತುಳುವಲ್ಲೇ ಇರ್ತದೆ ಹೆಚ್ಚಾಗಿ. ಮತ್ತೆ ಈ ಕಡೆ ಬಡಗಿನಿಂದ ಆಕಾಶ ಅಲೆಗಂಡ ಬರ್ತದೆ ಕೆಲವೊಂದು ಭಾಗದಲ್ಲಿ. ಓಕೆ ಓಕೆ ಓಕೆ.
ಕಿಶೋರ್ ಸರ್ ಇದೇ ವಿಚಾರಕ್ಕೆ ಹೇಳೋದಾದ್ರೆ ಕೊನೆಯದಾಗಿ ಅಂದರೆ ಭಾಷಾ ವಿಚಾರಕ್ಕೆ ನಾವು ಮಾತಾಡೋದಿಷ್ಟೇ, ದೈವಕ್ಕೆ ಅದೇ ಭಾಷೆ ಇದೇ ಭಾಷೆ ಎಂಬ ಪರಿಭೇದ ನನಗೆ ಕಂಡು ಬರೋದಿಲ್ಲ. ಯಾಕೆಂದರೆ ಕುಂದಾಪುರ ಕಡೆಯಲ್ಲಿ ಕನ್ನಡದಲ್ಲಿ ಹೆಚ್ಚಾಗಿ ಮಾತಾಡ್ತಾರೆ, ಹಳೆಗನ್ನಡದಲ್ಲಿ. ಅದೇ ಕನ್ನಡ ಯಾಕೆ ಮಾತಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಅರ್ಥನೇ ಬರಲ್ಲ. ನಾನು ಹೇಳೋದು ಇಷ್ಟೇ, ಈ ಒಂದು ದೈವ ಆರಾಧನೆಯಲ್ಲಿ ಗೊಂದಲಗಳಿದೆಯಾ ಅದು ನಿಲ್ಲಬೇಕು. ಈ ಮಾಧ್ಯಮದ ಮೂಲಕ ಅಥವಾ ಒಂದು ಯೂಟ್ಯೂಬ್ ಮೂಲಕ ಅಥವಾ ಒಂದು ಬೇರೆ ಬೇರೆ ವಿಚಾರದಲ್ಲಿ ಏನು ಇವತ್ತು ದೈವ ಆರಾಧನೆಯನ್ನು TRPಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ, ಅದು ನಿಲ್ಲಬೇಕು. ವಾದ ಮಾಡಲಿಕ್ಕಿದ್ರೆ, ಚರ್ಚೆ ಮಾಡಲಿಕ್ಕಿದ್ರೆ ಅದೇ ಕ್ಷೇತ್ರಕ್ಕೆ ಹೋಗಿ ಅವರ ಹತ್ರ ಮಾತಾಡಿ, ಆಡಳಿತ ಮಂಡಳಿಯವರ ಹತ್ರ ಅಲ್ಲೇ ಮಾತ್ಕೊಂಡು ಅದನ್ನ ಅಲ್ಲೇ ಬಗೆಹರಿಸ್ಬೋದು. ಕೊಡಿಯಡಿಯಲ್ಲಿ ಆಗಿರೋ ಅದೇ ಜಾಗದಲ್ಲಿ ಬಗೆಹರಿಸಬೇಕು. ಅದನ್ನು ಬಿಟ್ಟು ಈ ದೈವಾರಾಧನೆಯನ್ನು ನಮ್ಮ ಹಿರಿಯರು ಸಹ ಇದನ್ನು ವೇದಿಕೆಯ ಮೇಲೆ ತರಲಿಲ್ಲ. ನಾವು ತರಲಿಕ್ಕೆ ಯಾರು? ಎಷ್ಟು ಸಾವಿರ ವರ್ಷದ ಇತಿಹಾಸ ದೈವಾರಾಧನೆಗಿದೆ. ನಮ್ಮ ಹಿರಿಯರು ಯಾವ ರೀತಿ ಕಟ್ಟುಪಾಡು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ದೈವಾರಾಧನೆ ಇದೇ ರೀತಿ ಕಟ್ಟುಪಾಡು, ಇದೇ ರೀತಿ ಬಣ್ಣ, ಇದೇ ರೀತಿ ಆಚಾರ ವಿಚಾರ ಯಾವುದೂ ಇಲ್ಲ. ದೈವಾರಾಧನೆಗೆ ಇರುವುದಂತೂ ಒಂದು ಮಾತ್ರ ಪ್ರಾರ್ಥನೆ ಮಾತ್ರ, ಬಿಟ್ಟು ಬೇರೆ ಏನಿಲ್ಲ. ಪ್ರಾರ್ಥನೆನೇ ಒಂದು ಆಧಾರ, ಬೇರೆ ಯಾವುದೇ ಇಲ್ಲ ದಾಖಲೆಗಳು. ಅಂಥ ಒಂದು ಸಂದರ್ಭದಲ್ಲಿ ನಾವು ಈ ದೈವವನ್ನು ಇವತ್ತು ಯಾರು ಆರಾಧನೆ ಮಾಡಿದ್ದಾರೆ, ಯಾರು ನಂಬಿದ್ದಾರೆ, ಅವರಿಗೆ ಅದು ದೈವ ಇಂಬು ಕೊಡ್ತಾ ಬಂತು. ಅದೆಷ್ಟೋ ಕಲೆ ಕಾರ್ಮಿಕರು ನಡೆದಂಥ ಜಾಗ ಇವತ್ತು ಸಹ ಕಣ್ಣೆದುರಿಗಿದೆ. ನಮ್ಮ ಅಜ್ಜಿ ಹೇಳಿದ್ರು ಬೇಡ, ಕಣ್ಣೆದುರಿಗೆ ಕಣ್ಣಂತ ಅಲ್ಲಿ ಅದೆಷ್ಟೋ ಘಟನೆಗಳು ಇವತ್ತು ಸಹ ಸತ್ಯವಾಗಿದೆ. ಆದ್ದರಿಂದ ತುಳುನಾಡಿನಲ್ಲಿ ದೈವದ ಶಕ್ತಿ ಇರುವಂಥ ಸಂದರ್ಭದಲ್ಲಿ ಯಾರೋ ಮಾಡಿದ ತಪ್ಪಿಗೆ ನಮಗೆ ಅದು ನೋವು ಅನಿಸಿದ್ರೆ ನಾವು ಹೋಗಿ ದೈವದ ಹತ್ರ ಕೈ ಮುಗಿಯುವ, ಅವನು ಮಾಡಿದ ತಪ್ಪು ಉತ್ತರ ಕೊಡು ಅಂತ. ಅದನ್ನು ಬಿಟ್ಟು ನಾವು ಅದನ್ನು ವೇದಿಕೆಯ ಮೇಲೆ ತಂದು ಆ ಕ್ಷೇತ್ರದ ಬಗ್ಗೆ ಆಗಲಿ ಅಥವಾ ದೈವದ ಬಗ್ಗೆ ಆಗಲಿ ಅಥವಾ ಚಾಕಿರ್ ವರ್ಗದ ಹಾಗೆ ಮಾತನಾಡೋದು ನನ್ನ ವೈಯಕ್ತಿಕವಾಗಿ ಅದು ತಪ್ಪು ಅಂತ ನನ್ನೊಂದು ಅಭಿಪ್ರಾಯ.